ಕೋಡಿಮಠ ಸ್ವಾಮೀಜಿಲಿನ ಬಗೆಟ್ ಎಂಕ್ಲಿಗ್ ಜಿಂಜ ಗೌರವ ಉಂಡು. ಸರ್ಕಾರ ಬೋರುನೊಂದು ಪನ್ನೀರೆ ಬಲ್ಲಿತ್ತಂಡು. ಸರ್ಕಾರದ ಭವಿಷ್ಯ ದೇವಿರ ನಿರ್ಧಾರ ಮಲ್ಪಿರಂದು ಅನಿತಾ ಕುಮಾರಸ್ವಾಮಿ ಪಂತೆರ ಆರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಭೇಟಿ ಕೊರ್ದು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದಾರೆ. ಶುಕ್ರವಾರ ಹೆಲಿಕಾಪ್ಟರ್ ಧರ್ಮಸ್ಥಳಕ್ಕೂ ಬತ್ತಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯರ್ನ ಬೊಡಿದಿ ಅನಿತಾ ಕುಮಾರಸ್ವಾಮಿ ಲೋಕಸಭೆತ ಕಾಲಿಬೂರ್ನ ಕ್ಷೇತ್ರಗೂ ಓಟು ನಡೆಪೆರೆಯುತ್ತದೆ ಅಭ್ಯರ್ಥಿ ಘೋಷಣೆ ಆಯಿ ನೀಡಿದ ಬೊಕ್ಕ ಬಿ ಫಾರಂ ತಿಕ್ಕೆರೆಗಾದ ಪೂಜೆ ಸಂದಾದೆರ. ಪೂಜೆ ಸಂದಾದ ಪಿತಾಯಿ ಬತ್ತಿನ ಅನಿತಾ ಕುಮಾರಸ್ವಾಮಿ ಕೋಡಿಮಠ ಸ್ವಾಮೀಜಿಲಿನ ಬಗೆಟ್ ಎಂಕ್ಲೆಗ್ ಜಿಂಜ ಗೌರವ ಉಂಡು. ಸರ್ಕಾರ ಬೋರುನೊಂದು ಆರು ಪನ್ನೀರೆ ಬಲ್ಲಿತ್ತಂಡು. ಸರ್ಕಾರದ ಭವಿಷ್ಯನು ದೇವಿರ ನಿರ್ಧಾರ ಮಲ್ಪೇರಿಂದ ಆರು ಪಂಡಿರ. ಕೋಡಿಮಠದ ಸ್ವಾಮೀಜಿಗಳ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಅವ್ರು ಈ ರೀತಿ ಎಲ್ಲ ಮಾತಾಡಬಾರ್ದು, ಹೇಳಿಕೆಗಳನ್ನ ಕೊಡಬಾರ್ದು, ಕೊಡೋದನ್ನ ನಿಲ್ಲಿಸ್ಬೇಕು. ಎಲ್ಲ ದೇವ್ರ ಇಚ್ಛೆ, ದೇವ್ರು ಹೆಂಗೆ ಮಾಡ್ತಾನೋ ಆ ರೀತಿ ಆಗುತ್ತೆ. ಈ ರೀತಿ ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರು ನಾನು ರಾಜೀನಾಮೆ ಕೊಟ್ಟರೇನು ಕುಮಾರಸ್ವಾಮಿ ಅವ್ರಿಗೆ ನನ್ನ ಬೆಂಬಲ ಇದ್ದೇ ಇರುತ್ತೆ, ಭಾಳ ಗೌರವ ಇದೆ.